ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತ್ಯಾಜ್ಯವನ್ನ ಹಸಿ ಕಸ ಹಾಗೂ ಒಣ ಕಸವನ್ನ ಪ್ರತ್ಯೇಕಿಸಿ ಕಡ್ಡಾಯವಾಗಿ ವಿಂಗಡಿಸುವುದು, ಮಹಾನಗರ ಪಾಲಿಕೆ ವತಿಯಿಂದ ದಿನನಿತ್ಯ ಹಸಿ ಕಸವನ್ನ ಸಂಗ್ರಹಿಸುವುದು ಹಾಗೂ ಶುಕ್ರವಾರದಂದು ಒಣ ಕಸವನ್ನ ಮಾತ್ರ ಸಂಗ್ರಹಿಸಲು ಅಕ್ಟೋಬರ್ 2ರಿಂದ ಕ್ರಮ ವಹಿಸಲಾಗುವುದು ಅಂತ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಕ್ಷಯ್ ಶ್ರೀಧರ್ ಹೇಳಿದರು. ಅವರು ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಅಕ್ಟೋಬರ್ 2ರಿಂದ ಎಲ್ಲ 60 ವಾರ್ಡ್ಗಳಲ್ಲೂ ಕೂಡ ಕಡ್ಡಾಯವಾಗಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ದಂಡವನ್ನು ವಿಧಿಸಿ ಪ್ರಕರಣ ದಾಖಲಿಸಲಾಗುವುದು. ಇನ್ನು ಘನತ್ಯಾಜ್ಯ ನಿರ್ವಹಣಾ ಶುಲ್ಕದಿಂದ ವಿನಾಯಿತಿ ನೀಡಲಾಗುವುದು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಮನೆಗಳು, ವಸತಿ ಸಮುಚ್ಚಯ, ವಿದ್ಯಾರ್ಥಿ ನಿಲಯ, ಶಿಕ್ಷಣ ಸಂಸ್ಥೆ, ಹೋಟೆಲ್ ಸೇರಿದಂತೆ ಇತರರು ಘನತ್ಯಾಜ್ಯವನ್ನು ವಿಂಗಡಿಸಿ ಮೂಲದಲ್ಲಿಯೇ ಸಂಸ್ಕರಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅರ್ಜಿ ನಮೂನೆಯನ್ನು ಪಡೆದು ಭರ್ತಿ ಮಾಡಿ ದಾಖಲಾತಿಗಳೊಂದಿಗೆ ಸಲ್ಲಿಸಿ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಕಂಡುಬಂದರೆ ಕ್ರಮ ವಿಧಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಈಗ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಯ ಒಂದು ಬರ್ತಾ ಇದೆ. ಸೊ ಅದರಿಂದ ನಾವು ಪುನಃ ಸ್ಟೋರ್ ಸೆಗ್ರಿಗೇಷನ್ ಮನೆಯಲ್ಲಿ ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಸೆಗ್ರಿಗೇಟ್ ಮಾಡೋದು ಪೂರ್ತಿ ಸ್ಟಾರ್ಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ಅದಕ್ಕೆ ನಮ್ಮದು ಅಕ್ಟೋಬರ್ 2ನ ಹೊತ್ತು ಮೇಯರ್ ಅವರು ಎಲ್ಲ ಕಾರ್ಪೊರೇಟರ್ಸ್ಗೂ ರಿಕ್ವೆಸ್ಟ್ ಪ್ಲೇಸ್ ಮಾಡ್ತಾರೆ. 60 ವಾರ್ಡ್ಸ್ನಲ್ಲಿಯೂ 60 ವಾರ್ಡ್ನಲ್ಲಿನೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಫಾಲೋ ಮಾಡಿಕೊಂಡು ಎಲ್ಲ ಕಾರ್ಪೊರೇಟರ್ಸ್ ಅಲಾಂಗ್ ವಿತ್ ಅವರ್ ಅಫಿಷಿಯಲ್ಸ್ ಎವ್ರಿಒನ್ ವಿಲ್ ಅಟ್ಲೀಸ್ಟ್ 50 ಮನೆಗಳಲ್ಲಿ ಸೋರ್ಸ್ ಸೆಗ್ರಿಗೇಷನ್ ಅವರೇ ಸ್ಟಾರ್ಟ್ ಮಾಡಿ ಬಿಡ್ತಾರೆ ಅಕ್ಟೋಬರ್ 2ನ ಹೊತ್ತು. ಮತ್ತು ಲಿಟರಿಂಗ್ಗೆ ನಮ್ಮದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನೂ ಫೈನ್ ಇದೆ. 1,500ರಿಂದ 5,000ವರೆಗೆ ಫೈನ್ ದಂಡ ಹಾಕೋದಕ್ಕೆ ನಮಗೆ ಪ್ರೊವಿಷನ್ಸ್ ಇದೆ. ಸೊ ಅದು ಇದರ ಮೇಲೆ ಅಕ್ಟೋಬರ್ 2 ನಂತರ ನೀವು ಮನೆಯಲ್ಲಿ ಇಲ್ಲ ಅಪಾರ್ಟ್ಮೆಂಟ್ನಲ್ಲಿ ಇಲ್ಲ ನಿಮ್ಮ ಅಂಗಡಿಗಳಲ್ಲಿ ಸೋರ್ಸ್ ಸೆಗ್ರಿಗೇಷನ್ ಮಾಡಿಲ್ಲ ಅಂದರೆ ಫೈನ್ ವಿಧಿಸುವುದಕ್ಕೆ ನಮ್ಮದು ಹೆಲ್ತ್ ಇನ್ಸ್ಪೆಕ್ಟರ್ಸ್ ನಮಗೆ ಬರ್ತಾರೆ. ಇದು ಎಲ್ಲರಿಗೇನೋ ತಿಳಿಸಲಾಯಿತು. ಫಸ್ಟ್ ಟೈಮ್ 1,500 ಬರುತ್ತೆ, ಮುಂದಿನದರಲ್ಲಿ ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಫೈನ್ ಹೇಗೆ ಆಗುತ್ತೆ ಅಂತ ಥರ ನಾವು ಡೀಟೇಲ್ಡ್ ನೋಟ್ ಇದರ ಮೇಲೆ ಕೊಡ್ತೀವಿ. ಮತ್ತು ಅದೇ ಥರ ಬಲ್ಕ್ ವೇಸ್ಟ್ ಜನರೇಟರ್ಸನ್ನು ಜಾಸ್ತಿ ಫೈನ್ ಮಾಡೋದಕ್ಕೂ ನಮ್ಮ ಹತ್ರ ಇದಿದೆ. ಅದೇ ಭಾರಿ ತ್ಯಾಜ್ಯ ಹೋದವರಿಗೆ 15,000ರಿಂದ ಫೈನ್ ಮಾಡೋದಕ್ಕೆ ಪ್ರೊವಿಷನ್ ಇದೆ. ಮತ್ತು ಓಪನ್ ಪ್ಲೇಸಸ್ನಲ್ಲಿ ಲಿಟರ್ ಮಾಡೋಕ್ಕೆ, ತೆರೆದ ಪ್ರದೇಶಗಳಲ್ಲಿ ಲಿಟರ್ ಮಾಡೋರಿಗೂ ಅದೇ ಥರ ಫೈನ್ ಇದೆ. ಮತ್ತು ಕೆಲವು ಜಾಗಗಳನ್ನು ನಾವು ಐಡೆಂಟಿಫೈ ಮಾಡಿ ಬರ್ತಾ ಇದ್ದೀವಿ. ನಾವು ಬಿನ್ ಫ್ರೀ ಸಿಟಿ ಆಗಿದ ನಂತರ ಕೂಡ ನಮ್ಮದು ಜಾಸ್ತಿ ಜಾಗದಲ್ಲಿ ಕಸವನ್ನು ಹಾಕಿ ಅದು ಓಪನ್ ಡಸ್ಟ್ಬಿನ್ ಥರ ಹಾಕುವುದು ಕಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಜಂಟಿ ಆಯುಕ್ತರಾದ ಸಂತೋಷ್ ಕುಮಾರ್, ಮೇಯರ್ ದಿವಾಕರ್ ಪಾಂಡೇಶ್ವರ್ ಉಪಸ್ಥಿತರಿದ್ದರು.